ತುಮಕೂರು ಜಿಲ್ಲೆಯ ಸಾರ್ವಜನಿಕ ಬಂಧುಗಳಲ್ಲಿ ಮತ್ತು ವಿಶೇಷವಾಗಿ ಗುಬ್ಬಿ ತಾಲೂಕಿನ ಎಲ್ಲ ಸಾರ್ವಜನಿಕ ಬಂಧುಗಳಲ್ಲಿ ನಾನು ಮನವಿ ಮಾಡ್ಕೊಳ್ತಕ್ಕಂಥದ್ದು, ಕೊರೋನಾ ವೈರಸ್ ದಿನೇ ದಿನ ಹೆಚ್ಚಾಗ್ತಾ ಇರೋದ್ರಿಂದ ಸಮಸ್ತ ನಾಗರಿಕ ಬಂಧುಗಳು ಸರ್ಕಾರದೊಡನೆ ಕೈ ಜೋಡಿಸಬೇಕಾಗುತ್ತೆ. ಏನು ಗೈಡ್ಲೈನ್ಸ್ ಇದೆ ಸರ್ಕಾರದ್ದು, ಆ ಗೈಡ್ಲೈನ್ಸನ್ನು ಓವರ್ಲುಕ್ ಮಾಡ್ತಕ್ಕಂಥದ್ದನ್ನ ಯಾರೂ ಕೂಡ ಮಾಡಬಾರ್ದು. ಎಲ್ಲರೂ ಕೂಡ ತಮ್ಮ ಆರೋಗ್ಯ ದೃಷ್ಟಿಯಿಂದ ತಮ್ಮ ಜೀವ ಅತ್ಯಂತ ಅಮೂಲ್ಯವಾಗಿರ್ತಕ್ಕಂಥ ಜೀವ ನಿಮ್ಮದು. ತಮ್ಮ ಜೀವನ ಜೊತೆಯಲ್ಲಿ ಆಟ ಆಡಬೇಡಿ. ಎಲ್ಲರೂ ಕೂಡ ಸರ್ಕಾರ ಏನು ಹೇಳಿದೆ ಅದನ್ನು ಚಾಚು ತಪ್ಪದೆ ಪಾಲನೆ ಮಾಡ್ತಕ್ಕಂಥದ್ದನ್ನ ಮಾಡಿ. ಯಾರಿಗಾದರೂ ಏನೇ ತೊಂದರೆ ಇದ್ರೂ ಕೂಡ ನನಗೆ, ತಾಲೂಕಿನ ಜನತೆಗೆ ಯಾರಿಗಾದರೂ ತೊಂದರೆ ಇದ್ದರೆ ನನಗೆ ಫೋನ್ ಮಾಡಿ. ಏನು ಕೊರೋನಾ ವೈರಸ್ನ ಸಿಂಪ್ಟಮ್ಸ್ ಏನಿದೆ, ಜ್ವರ ಬರ್ತಕ್ಕಂಥದ್ದು, ಕೆಮ್ಮು ಬರ್ತಕ್ಕಂಥದ್ದು, ನೆಗಡಿ ಆಗ್ತಕ್ಕಂಥದ್ದು, ಆ ರೀತಿ ಯಾವುದಾದ್ರೂ ಸಿಂಪ್ಟಮ್ಸ್ ಇದ್ದರೆ ನಮಗೆ ಫೋನ್ ಹಾಕಿ. ಕೂಡಲೇ ನಿಮ್ಮ ಆರೋಗ್ಯದ ದೃಷ್ಟಿಯಿಂದ ನನಗೆ ಫೋನ್ ಹಾಕಿದರೆ ನಾನು ವೈದ್ಯರನ್ನು ತಮ್ಮ ಇರ್ತಕ್ಕಂಥ ಜಾಗಕ್ಕೆ ಕಳಿಸ್ತಕ್ಕಂಥ ವ್ಯವಸ್ಥೆಯನ್ನು ನಾನು ಮಾಡ್ತೀನಿ. ಆದರೆ ಊರು ಬಿಟ್ಟು ಈಚೆಗೆ ಬರ್ತಕ್ಕಂಥದ್ದನ್ನ ನೀವು ಯಾರೂ ಕೂಡ ಮಾಡಬೇಡಿ. ಒಂದು ರೀತಿ ನಿರ್ಲಕ್ಷ್ಯ ಮನೋಭಾವವನ್ನು ತಾಳ್ತಕ್ಕಂಥದ್ದು ಸರಿಯಲ್ಲ. ಪ್ರಪಂಚದಾದ್ಯಂತ ಈಗಾಗಲೇ ಹೆಚ್ಚುತ್ತಾ ಇರ್ತಕ್ಕಂಥದ್ದನ್ನ ನೀವು ಕಾಣ್ತಾ ಇದ್ದೀರ, ನೀವು ಟಿ ವಿಲೆಲ್ಲ ನೋಡ್ತಾ ಇದ್ದೀರ. ಮುಂದುವರೆದ ದೇಶಗಳಲ್ಲಿ ಬಹುಶಃ ಇದಕ್ಕೆ ಎಲ್ಲ ರೀತಿಯ ಮೆಡಿಷನ್ನು ಮತ್ತೊಂದು ಫೈನಾನ್ಸಿಯಲಿ ಎಲ್ಲ ಸ್ಟ್ರಾಂಗ್ ಇರ್ತಕ್ಕಂಥ, ಅತಿ ಮುಂದುವರೆದಿರ್ತಕ್ಕಂಥ ಚೈನಾ ಇರ್ಬೋದು, ಇಟಲಿ ಇರ್ಬೋದು, ಸ್ಪೈನ್ ಇರ್ಬೋದು, ಅಮೇರಿಕಾ ಇರ್ಬೋದು, ಇಂಥ ರಾಷ್ಟ್ರಗಳೇ ಕೊರೋನಾ ವೈರಸ್ಸನ್ನು ಅವಾಯ್ಡ್ ಮಾಡಲಿಕ್ಕೆ, ಕಂಟ್ರೋಲ್ ಮಾಡಲಿಕ್ಕೆ ಸಾಧ್ಯ ಇಲ್ಲ. ಆದರೆ ನಮ್ಮ ದೇಶದಲ್ಲಿ ಏನಾದರೂ ಈ ಕೊರೋನಾ ವೈರಸ್ ಏನಾದರೂ ಬಂತು ಅಂತಂದರೆ ಯಾರೂ ಕೂಡ ಇದನ್ನು ತಡೆಗಟ್ಟಲಿಕ್ಕೆ ಸಾಧ್ಯ ಆಗಲ್ಲ. 130 ಕೋಟಿ ಜನಸಂಖ್ಯೆ ಇರ್ತಕ್ಕಂಥ ನಮ್ಮ ದೇಶ ಶುಚಿತ್ವದಲ್ಲಿ ಬೇರೆ ದೇಶಗಳಷ್ಟು ನಮ್ಮ ದೇಶ ಶುಚಿತ್ವದಲ್ಲಿ ಇಲ್ಲ. ಮೆಡಿಷನ್ಗಳು ಸಿಗಲ್ಲ, ನಿಮಗೆ ವೆಂಟಿಲೇಟರ್ಗಳು ಸಿಗಲ್ಲ. ಕಾಯಿಲೆ ಬಂದ ಮೇಲೆ ತೋರಿಸ್ಕೊಂತೀನಿ ಅನ್ನೋದಕ್ಕಿಂತ ಮೊದಲು ನೀವು ಕಾಯಿಲೆ ಬರ್ದಂಗೆ ತಡೆಗಟ್ಟತಕ್ಕಂಥದ್ದು ಅತಿ ಮುಖ್ಯವಾಗಿರ್ತಕ್ಕಂಥದ್ದು. ಅದು ನಿಮ್ಮೆಲ್ಲರ ಜವಾಬ್ದಾರಿ, ಕೇವಲ ಸರ್ಕಾರದ ಜವಾಬ್ದಾರಿ ಅಂತಕ್ಕಂಥ ಭಾವನೆ ನಿಮ್ಮ ಯಾರಲ್ಲೂ ಕೂಡ ಬರಬಾರ್ದು. ಅದನ್ನು ಮೀರಿ ಯಾರಾದರೂ ವರ್ತಿಸಿದರೆ, ಅಕ್ಕಪಕ್ಕದವ್ರಿಗೆ ವರ್ತಿಸಿದರೆ ಅವರಿಗೆ ತಿಳಿ ಹೇಳ್ತಕ್ಕಂಥ ಕೆಲಸವನ್ನು ನೀವೆಲ್ಲರೂ ಕೂಡ ಮಾಡಬೇಕಾಗುತ್ತೆ. ನಮ್ಮೆಲ್ಲರ ಸಹಭಾಗಿತ್ವ ಇದ್ದರೆ ಮಾತ್ರ, ಸರ್ಕಾರಕ್ಕೆ ನಮ್ಮೆಲ್ಲ ಕೈ ಜೋಡಿಸಿದ್ರೆ ಮಾತ್ರ ಈ ಒಂದು ಕೊರೋನಾ ವೈರಸ್ನಿಂದ ಹೊರಗಡೆ ಬರಲಿಕ್ಕೆ ಸಾಧ್ಯ ಆಗುತ್ತೆ. ನಿಮ್ಮ ಕುಟುಂಬ ಜೊತೆಲಿ ನೀವು ಮನೇಲೇ ಇರ್ತಕ್ಕಂಥದ್ದನ್ನ ಮಾಡಿ. ನನ್ನ ತಾಲೂಕಿನ ಜನತೆಗೆ ನಾನು ಮನವಿ ಮಾಡ್ಕೊತಾ ಇದ್ದೀನಿ, ತಮ್ಮದೇನಾದರೂ ತೊಂದರೆಗಳಿದ್ದರೆ, ಆ ರೀತಿ ಸಿಂಪ್ಟಮ್ಸ್ ಏನಾದರೂ ಇದ್ದರೆ ನನಗೆ ಫೋನ್ ಮಾಡಿ, ನಾನು ಅಟೆಂಡ್ ಮಾಡ್ತೀನಿ, ಫೋನ್ ಕಾಂಟ್ಯಾಕ್ಟಾಗಿ ಇರ್ತೀನಿ. ಏನು ಈ ಮಹಾಮಾರಿ ಬಂದಿದೆಯೋ ಇದನ್ನು ಹೋಗ್ಲಾಡಿಸಲಿಕ್ಕೆ ನೀವೆಲ್ಲರೂ ಸರ್ಕಾರ ಜೊತೆಯಲ್ಲಿ ಕೈ ಜೋಡಿಸಿ ಅಂತ ನಿಮ್ಮೆಲ್ಲರಲ್ಲಿ ಮನವಿ ಮಾಡ್ಕೊತೀನಿ.